ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಮಾದರಿಯಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ಪುತ್ತೂರಿನಲ್ಲೂ ಕೂಡ ನಡೆಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಕ್ರಿಮಿನಲ್ ಚಟುವಟಿಕೆಗೆ ಕಡಿವಾಣ ಹಾಕಲು ಈ ಕಾರ್ಯಾಚರಣೆ ಮಾಡಿದ್ರೆ, ಪುತ್ತೂರಿನಲ್ಲಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಈ ಕಾರ್ಯಾಚರಣೆ ಮಾಡಲಾಗಿದೆ. ಆದರೆ ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ರಾತ್ರೋರಾತ್ರಿ ಬಿಜೆಪಿ ನಾಯಕನ ಮನೆಯನ್ನ ಧ್ವಂಸ ಮಾಡಿದ ವಿಚಾರವಾಗಿ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗಿದ್ದು, ಇದನ್ನ ಕ್ರಿಮಿನಲ್ ಕೃತ್ಯ ಅಂತ ಪರಿಗಣಿಸಿ ಕೇಸು ದಾಖಲಿಸುವಂತೆ ಪೊಲೀಸರಿಗೆ ಒತ್ತಾಯಿಸಿದ್ದಾರೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ 54.85 ಕೋಟಿ ಮಾಸ್ಟರ್ ಪ್ಲಾನ್ ಮಾಡಲಾಗಿದ್ದು, ದೇವಸ್ಥಾನದ ಜಮೀನಿನಲ್ಲಿ ವಾಸವಾಗಿದ್ದವರನ್ನ ಮನೆ ತೆರವು ಮಾಡುವಂತೆ ಕೋರಲಾಗಿತ್ತು. ಕೆಲವರು ಸ್ವ ಇಚ್ಛೆಯಿಂದ ಮನೆ ತೆರವು ಮಾಡಿದ್ರಾದ್ರೂ ಬಿಜೆಪಿ ನಾಯಕ ರಾಜೇಶ್ ಬನ್ನೂರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಕಾನೂನು ಪ್ರಕಾರ ನೋಟಿಸ್ ಸಿಕ್ಕರೆ ಮಾತ್ರ ಮನೆ ತೆರವು ಮಾಡುವುದಾಗಿ ಹೇಳಿದ್ರು. ಶಾಸಕ ಅಶೋಕ್ ಕುಮಾರ್ ರೈ ಇಲ್ಲಿನ ಹಲವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ರು. ರಾಜೇಶ್ ಬನ್ನೂರು ಅವರ ಮನವೊಲಿಸಲು ಸಾಧ್ಯ ಆಗಿರಲಿಲ್ಲ. ಆದರೆ ಮಂಗಳವಾರ ರಾತ್ರೋರಾತ್ರಿ ಬುಲ್ಡೋಸರ್ ಕಾರ್ಯಾಚರಣೆ ಮಾಡಿ ರಾಜೇಶ್ ಬನ್ನೂರು ಅವರ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಇದು ಬಿಜೆಪಿ ಹಾಗೂ ಸಂಘಟನೆಯ ಪ್ರಮುಖರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸದ್ಯ ಪೊಲೀಸರಿಗೆ ಶಾಸಕ ಅಶೋಕ್ ರೈ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ ಭಟ್ ಹಾಗೂ ವಿನಯ್ ಸುವರ್ಣ ಎಂಬವರ ಮೇಲೆ ದೂರು ನೀಡಿದ್ದಾರೆ. ಇವರು ಈ ಕೆಲಸ ಮಾಡಿದ್ದು ಅಂತ ಅವರು ಕಂಪ್ಲೇಂಟ್ ನಲ್ಲಿ ಕೊಟ್ಟಿದ್ದಾರೆ. ಅವರನ್ನ ನೀವು ಕರೆದು ಎನ್ಕ್ವೈರಿ ಮಾಡಿ. ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಅಲ್ಲ, ಇದು ಕ್ರಿಮಿನಲ್ ಒಫೆನ್ಸ್ ಇಶ್ಯೂ. ಲ್ಯಾಂಡ್ ಓನರ್ಶಿಪ್ ಇಶ್ಯೂ ಅಲ್ಲ ಇದು. ನಮಗೆ ಲ್ಯಾಂಡ್ ಓನರ್ಶಿಪ್ ನೋಡುವ ನಾಳೆ ನಿಮ್ಮ ಸ್ಟೇಷನ್ಗೂ ಇದೇ ಸಮಸ್ಯೆ ಗೊತ್ತಾ? ನಿಮ್ಮ ಬ್ರಿಟಿಷರ ಕಾಲದಲ್ಲಿ ಅದಕ್ಕೆ ಒಂದು ಪ್ರೋಟೋಕಾಲ್ ಉಂಟು, ಗೊತ್ತುಂಟ? ಜಾತ್ರೆ ದಿವಸ ನಿಮ್ಮಲ್ಲಿ ಬಂದು ಈಗ ಅಲ್ಲಿ ನಿಮ್ಗೆ ಅದಕ್ಕೆ ಒಂದು ಒಳ್ಳೆ ಇದು ಉಂಟು, ಅದಕ್ಕೆ ಗೌರವ ಉಂಟು. ಅದಕ್ಕೆ ಹೇಗೆ ದೀಪ ಎಲ್ಲ ಇಡುವ ಇದೆಲ್ಲ ಉಂಟು, ಇಲ್ಲಂತಲ್ಲ ಅದು. ಅದಕ್ಕೆ ಒಂದು ಇತಿಹಾಸ ಉಂಟು ಅದಕ್ಕೆ ಸ್ಟೇಷನಿಗೆ. ಮತ್ತೊಬ್ಬರು ಅಶೋಕ್ ರೈ ಅಂತ ಅವರ ಮನೆಯಲ್ಲಿ ಮಹತ್ವಪರ ಮಾಲೀಕ ಅವರು ಬರ್ತಾರೆ, ಈಗಲೇ ಬರ್ತಾರೆ.